ಕೊರೋನಾ 1ನೇ ಅಲೆ ಮತ್ತು 2ನೇ ಅಲೆಯಲ್ಲಿ ಯಾರು ನಮ್ಮ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಸ್ಥೆಯಲ್ಲಿ ಕೃಷಿ ಸಾಲವನ್ನು ಪಡೆದಿದ್ದಾರೋ, ಕೃಷಿ ಸಾಲ ಪಡೆದು ಮರಣ ಹೊಂದಿದವರು ಯಾರಾದರೂ ಇದ್ದರೆ ನಮ್ಮ ಲೆಕ್ಕ ಪ್ರಕಾರ 30/6/2021ಕ್ಕೆ ಸುಮಾರು 152 ಜನ ಕೃಷಿ ಸಾಲ ಪಡೆದಂಥ ರೈತರು ಮರಣ ಹೊಂದಿದ್ದಾರೆ. ನಾವೊಂದು ಚಿಂತನೆಯನ್ನು ರಾಜ್ಯ ಮಟ್ಟದಲ್ಲಿ ಸಹಕಾರಿ ಸಚಿವರು ಮತ್ತು ನಮ್ಮ ಅಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷರ ಜೊತೆ ಕೂಡಿಕೊಂಡು ಯಾರು ಕೊರೋನಾ ಅವಧಿಯಲ್ಲಿ ನಿಧನ ಹೊಂದಿದ್ದಾರೆ ಅವರ ಕೃಷಿ ಸಾಲದಲ್ಲಿ 1 ಲಕ್ಷ ರೂಪಾಯಿ ಸಾಲವನ್ನು ಮನ್ನಾ ಮಾಡಬೇಕನ್ನುವಂಥ ಚಿಂತನೆಯನ್ನು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮತ್ತು ನಮ್ಮ ಅಪೆಕ್ಸ್ ಬ್ಯಾಂಕ್ ಮುಖಾಂತರ ಮಾಡಬೇಕನ್ನುವಂಥ ಚಿಂತನೆಯನ್ನು ಮಾಡಿದ್ದೇವೆ. ಸುಮಾರು 152 ಜನರ 1 ಲಕ್ಷದವರೆಗಿನ ಸಾಲವನ್ನು, ಕೃಷಿ ಸಾಲವನ್ನು ನಾವು ಆ ದಿವಸ ಮನ್ನಾ ಮಾಡ್ತೇವೆ ಅಂತ ಕೂಡ ತಮಗೆ ಹೇಳ್ತಾ ಇದ್ದೇವೆ.